ಭಾರತದ ಹೆಚ್ಚಿನ ಜನರು ಮಾಂಸಾಹಾರಿಗಳಾದರೂ ಸಸ್ಯಾಹಾರಕ್ಕೂ ಇಲ್ಲಿ ಮಹತ್ವವಿದೆ. ಆದರೆ ನಾಗಾಲ್ಯಾಂಡ್ ತೀರಾ ವಿಭಿನ್ನ. ನಾಗಾಲ್ಯಾಂಡ್ ಮಾಂಸಾಹಾರಿಗಳ ನಾಕವೆನಿಸಿದೆ. ಇಲ್ಲಿ ಮಾಂಸಾಹಾರಿಗಳ ಪ್ರಮಾಣ 99% ಹೆಚ್ಚಿದೆ ಹಾಗೂ ಸಸ್ಯಾಹಾರಿಗಳ ಪ್ರಮಾಣ 1% ಕಡಿಮೆ ಇದೆ. ಸಾಕಷ್ಟು ಸೊಪ್ಪು ತರಕಾರಿ ಬೆಳೆದರೂ ಅವನ್ನ ಮಾಂಸದೊಂದಿಗೆ ಇಲ್ಲಿನವರು ತಿನ್ನುತ್ತಾರೆ. ಊಟ, ತಿಂಡಿ, ನಾಷ್ಟಾ, ಡಿನ್ನರ್ ಎಲ್ಲ ಮಾಂಸವಿಲ್ಲದೆ ಇಲ್ಲ. ದೇವರಿಗೆ ಎಡೆ ಕೂಡ ಮಾಂಸಾಹಾರದ್ದು ಇಡುತ್ತಾರೆ. ಒಟ್ಟಾರೆ ಎದ್ದಾಗಿನಿಂದ ಮಲಗುವವರೆಗೆ ಮಾಂಸವಿಲ್ಲದೆ ಇವರ ಆಹಾರವಿಲ್ಲ. ಕೋಳಿ, ಹಂದಿ, ಆಡು, ಕುರಿ, ಜಾನುವಾರು, ಮೀನು ಎಂಬಿತ್ಯಾದಿ ಬಳಸುತ್ತಾರೆ. ಅಕ್ಕಿ ಮುಖ್ಯ ಆಹಾರವಾದರೂ ಇವರ ಮುಖ್ಯ ಆಹಾರ ಮಾಂಸವೆಂದೇ ಹೇಳಬಹುದು. ಬುಡಕಟ್ಟು ವರ್ಣಮಯ ಸಂಸ್ಕೃತಿ ಇಲ್ಲಿನ ವಿಶೇಷ. ಅದ್ಭುತ ಪ್ರಾಕೃತಿಕ ನೆಲೆಗಳ ಬೀಡು ನಾಗಾಲ್ಯಾಂಡ್. VNR Gold.